ತುಳುನಾಡು ತನ್ನದೇ ಆದ ಆಚಾರ ವಿಚಾರ, ಸಾಂಸ್ಕೃತಿಕ ಆಚರಣೆ, ನಂಬಿಕೆ, ಧಾರ್ಮಿಕ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ. ಅದರಲ್ಲಿ ಆಟಿ ಅಮಾವಾಸ್ಯೆಯೂ ಕೂಡ ಒಂದು. ಈ ದಿನದಂದು ಇಲ್ಲಿನ ಜನ ಪಾಲಿತ ಮರ ಅಂದ್ರೆ ಹಾಲೆ ಮರದ ತೊಗಟೆಯ ಕಷಾಯವನ್ನ ಕುಡಿಯುತ್ತಾರೆ. ಪ್ರತಿ ವರ್ಷ ಕೂಡ ಮಂಗಳೂರಿನ ಡಿಂಕಿ ಡೈನ್ ಹೋಟೆಲ್ನ ಸಹಕಾರದಲ್ಲಿ ತುಳುವಬಳ್ಳಿ ಪ್ರತಿಷ್ಠಾನ, ಸಂಸ್ಕಾರ ಭಾರತಿ ಮಂಗಳೂರು ಸಹಯೋಗದೊಂದಿಗೆ ಆಟಿ ಅಮಾವಾಸ್ಯೆಯ ವಿಶೇಷ ಕಷಾಯ ಮದ್ದನ್ನ ಉಚಿತವಾಗಿ ನೀಡುತ್ತಾ ಬರಲಾಗುತ್ತಿದೆ. ಬಹಳ ಹಿಂದಿನಿಂದಲೂ ತುಳುನಾಡಿನಲ್ಲಿ ಆಟಿ ತಿಂಗಳ ಅಮಾವಾಸ್ಯೆಯ ದಿನ ಔಷಧೀಯ ಗುಣವಿರುವ ಪಾಲೆ ಮರದ ಅಂದರೆ ಹಾಲೆ ಮರದ ತೊಗಟೆಯ ಕಷಾಯವನ್ನು ಕುಡಿಯುವ ಸಂಪ್ರದಾಯವನ್ನು ಪಾಲಿಸಲಾಗುತ್ತಿದೆ. ಆಟಿ ಅಮಾವಾಸ್ಯೆಯ ದಿನ ಮುಂಜಾನೆ ಬೇಗ ಎದ್ದು ಔಷಧೀಯ ಮರವಾದ ಹಾಲೆ ಮರದ ತೊಗಟೆಯನ್ನು ತಂದು ಅದರಿಂದ ಕಷಾಯವನ್ನು ಮಾಡಿ ಆ ಕಷಾಯವನ್ನು ಪ್ರತಿಯೊಬ್ಬರೂ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುತ್ತಾರೆ. ಅಂದಹಾಗೆ ಮಂಗಳೂರಿನ ಜನತೆಗೆ ಕಳೆದ 10 ವರ್ಷಗಳಿಂದ ಈ ಸೇವೆಯನ್ನು ತುಳುವಬಳ್ಳಿ ಪ್ರತಿಷ್ಠಾನ, ಡಿಂಕಿ ಡೈನ್ ಹೋಟೆಲ್ನ ಸಂಪೂರ್ಣ ಸಹಭಾಗಿತ್ವದೊಂದಿಗೆ ನಡೆಸಿಕೊಂಡು ಬರುತ್ತಿದೆ. ಈ ಬಾರಿ 11ನೇ ವರ್ಷ ಎಲ್ಲರಿಗೂ ಆಟಿ ಅಮಾವಾಸ್ಯೆಯ ಈ ವಿಶೇಷ ಕಷಾಯ ಮತ್ತು ಮೆಂತೆ ಗಂಜಿಯನ್ನು ಉಚಿತವಾಗಿ ನೀಡಲಾಯಿತು. ಕಾರ್ಯಕ್ರಮವನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿ ಅವರು ಚಾಲನೆ ನೀಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಇತ್ತದ ಎಂಕಲ್ನ ಸರಿಯಾದ ದಾದಾಂದು ಪಡೆದ ಆಟಿನ ಅಮಾವಾಸ್ಯೆ ಪಡೆದ ದಾದಾಂದು ಉತ್ತೇಜನ ಪರಿಸ್ಥಿತಿ ದಾಯಿ ನಮ್ಮ ಆಚರಣೆ ಮಂದ್ಕೊಡೋದು ಪಂಡ ಇತ್ತೆ ಮಾತಲ ದುಂಬದ ಎಂಚಿನ ಆಚರಣೆಗಳುಂಟು ಅವು ಮಾತ ನಮ್ಮ ಹಿಂದೂ ಸಂಪ್ರದಾಯ ಅಂದಿನ ಮೂಢನಂಬಿಕೆಯನ್ನು ಪಡೆದು ಈ ಬರಿಕೆ ಮಾಡ್ಕೊಂಡು ಇದು ಖಂಡಿತ ತಪ್ಪು. ಪಂಡ ಇತ್ತದ ಈ ಮೆಡಿಕಲ್ ಯುಗಟ್ಟೆ ಈ ವೈಜ್ಞಾನಿಕ ದೃಷ್ಟಿಕೋನ ಈತ ಉತ್ತುಂಗ ಶಿಖರಿಗೆ ಏನೋ ಟೈಮ್ ಇಲ್ಲ. ಡಾಕ್ಟರ್ನಕ್ಕೆಲ್ಲ ಕೆಲವು ಸಲ ಈ ಹಿಂದೇನೆ ನಮ್ಮ ಹಿರಿಯಕ್ಕೆ ದಾದ ಕಟ್ಟುಪಾಡು ಮಾಡಿದ್ದೀರಿ ಐನು ಆಚರಣೆ ಮಾಡ್ತಿದ್ದರೆ ನಿಕ್ಲ ಐನು ಮನಪುಲಿಂದ ಪನ್ಪಡಂಚಿನ ಪರಿಸ್ಥಿತಿಗೆ ಇನ್ನಿತ್ತ ಸಮಯ ಇರ್ತದೆ. ಇನ್ನು ಕಲಿಯುಗ ನಮ್ಮ ಇಂಜಿನೆಲ್ಲ ನಮ್ಮ ಮೂಢನಂಬಿಕೆಯಿಂದ ಇನ್ನೊಂದು ಬರ್ಪ ಆ ಮೂಢನಂಬಿಕೆ ಅತ್ತೆ ಆಟಿದ ಅಮಾವಾಸ್ಯೆ ದಾಯಿ ಕಷಾಯ ಪರಡು ಎನ್ನ ಜೋಕಿಲ್ಲ ಕೂಡ ಕೃಷಿಗೆ ಅವ್ರು ಎಲ್ಲೇನೇ ದಾಯಿ ಪರಡು ಅಪ್ಪ ಅಂದ್ರೆ ಪಂಡ ಐಕ್ಯ ವೈಜ್ಞಾನಿಕವಾದ ಕೆಲವು ಅಂಶಲಿಪ್ಪ ಅವು ದುಂಬದಕ್ಕೆ ಮಲ್ತನ ಕಟ್ಟುಪಾಡು ಇಂಚಿನ ಟೈಮ್ ಅಡಿ ಇತ್ತ ಕೆಲವು ನಮ್ಮ ಡಾಕ್ಟರ್ನ ಕಡೆ ಹೋದನಾಗ ಬಂದ್ಪೇರಿ ಇಲ್ಲ ಉಕ್ಕು ಬೆಲಕಾಯಿ ತಿನ್ನಿ ಅವ ಅಂಚಿನ ಐತ ಟೈಮ್ ಇಡ್ತಿಲ್ಲಿ ಏಪಲ ತಿನ್ನೋಳಿ ಇದ್ದ ಫ್ರಿಜ್ ಹಿಡಿದು ಇದು ನಮ್ಮ ಏಪಲ ತಿನ್ಬಿಡತ್ತೆ ಐತ ಟೈಮ್ ಇಡ್ತಿಲ್ಲ ಇದು ಬಂದ್ಪೇರಿ ನಮ್ಮ ಓವೇ ಒಂಜಿ ಫ್ರೂಟ್ಸ್ ಉಂಟು. ತುಳುವಬಳ್ಳಿ ಪ್ರತಿಷ್ಠಾನದ ದಯಾನಂದ ಕತ್ತಲ್ ಸರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೈಜ್ಞಾನಿಕ ಆಶಯ ಉಂಟು ಅವೇನ ಸಾಂಪ್ರದಾಯಿಕವಾದ ಕಟ್ಟದು ಕೊರ್ಪನ ಕೆಲಸ ನಮ್ಮ ಹಿರಿಯಾಕಲು ಮಲ್ತು ಕೊಡ್ತೇವೆ. ಐತ ಒಟ್ಟಿಗೆ ಈ ಪಾಲೆ ಕೆತ್ತೆ ಕಷಾಯ ಕೀರಿಕಿಟ್ಟದ ಬರ್ಸ ಬರ್ಪುನಂಚಿತ್ತನ ಸಂದರ್ಭಗಳು ಅವು ಉಷ್ಣ ಈ ಸಂದರ್ಭಗಳು ನಂಗವು ಉಷ್ಣಗುಲ ಸಂಪುಗಳ ಭಾರಿ ಸಮನ್ವಯ ಆಪುಂಡು. ಐತ ಒಟ್ಟಿಗೆ ಪಾಲೆ ಕೆತ್ತೆ ಕಷಾಯ ಕೈಪೆತ್ತ ಒಗರು ಅವು ಶರೀರದ ಬೆಪ್ಪು ಕೊರ್ಪುನೆಟ್ಟಾತ್ರ ಸಂಪು ಕೊರಿಯರೆ ಬೋಡಾದು ಮೆಂತೆದ ಗಂಜಿ ಕೊರ್ಪುನಂಚಿತ್ತನ ಪರಂಪರೆ ನಮ್ಮ ತುಂಬದಕ್ಕಲು ಮಲ್ತಿದ್ದೇನೆ. ಭಾರಿ ಪೊರುಡಿ ಕಾರ್ಯಕ್ರಮವನ್ನು ಉದೀಪನ ಮಲ್ತಿದ್ದೇನೆ. ಅಣ್ಣಯ್ಯ ಗುಲಾಲ್ರಲ ನೆತ್ತ ಬಗ್ಗೆ ಪಾತಿರುಂಡ ಗಂಟೆ ಪಾತಿರ್ನಾತ್ ಆರು ವೈದ್ಯರಾದ ತಾಕತ್ತುಂಡು ಆಂಡ ವೇದಿಕೆ ಇಡುತ್ತಿನಂಚಿತ್ತನ ಮಾತ. ಈ ಸಂದರ್ಭ ಹೋಟೆಲ್ ಡಿಂಕಿ ಡೈನ್ನ ಮಾಲಕರಾದ ಸ್ವರ್ಣ ಸುಂದರ್, ನಿಕಟಪೂರ್ವ ಕಾರ್ಪೊರೇಟರ್ ಕಿರಣ್ ಕುಮಾರ್, ವೈದ್ಯರಾದ ಡಾಕ್ಟರ್ ಅಣ್ಣಯ್ಯ ಕುಲಾಲ್, ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜೆಪ್ಪು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಸರತಿ ಸಾಲಿನಲ್ಲಿ ನಿಂತು ಹಲವಾರು ಮಂದಿ ಕಷಾಯ ಮತ್ತು ಮೆಂತೆ ಗಂಜಿಯನ್ನು ಸ್ವೀಕರಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.